ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ನಡತೊಂದುಪ್ಪುನ 101 ದಿನಕ್ಲೆದ ಸಂಧ್ಯಾ ಭಜನೋತ್ಸವದ 22ನೇ ದಿನದ ಅಂಗಾರದ ಭಜನಾ ಕಾರ್ಯಕ್ರಮಗ್ ಶ್ರೀ ಹರಿಶ್ಚಂದ್ರ ಸರಳಾಯ ಕಾಲನಿ ಕುಂಪಲ, ಶ್ರೀಮತಿ ಗಾಯತ್ರಿ, ಶ್ರೀ ದಿನೇಶ್ ರಾವ್ ಕುಂಪಲ, ಶ್ರೀಮತಿ ಸುಮಾ, ಶ್ರೀ ಕಾಶಿನಾಥ್ ಆಶ್ರಯ ಕಾಲನಿ ಕುಂಪಲ, ಶ್ರೀಮತಿ ವೀಣಾ, ಶ್ರೀ ಬಾಲಸುಬ್ರಹ್ಮಣ್ಯ ಕುಂಪಲ, ಶ್ರೀ ಸೂರಜ್ ಕೊಂಡಾನಗುತ್ತು ಮಾಡೂರು, ಶ್ರೀ ಅರ್ಜುನ್ ಮಾಡೂರು ತುಡರ್ ಬೆಳಗಾದ ಚಾಲನೆಗೊರಿಯರು. ಭಜನಾ ಸೇವೆದ ಒಟ್ಟಿಗೂ ಈ ಊರದ ವಿವಿಧ ಕ್ಷೇತ್ರದ ಗಣ್ಯರನ್ನ ಈ ಚಾವಡಿಗಳ ಲೆಪ್ಪನ ಮೂಲಕ ಅಕ್ಲೇನ ಗೌರವ ಮಲ್ಪನಂಚನ ಕಾರ್ಯ ಅಕ್ಲ ದಿವ್ಯ ಹಸ್ತಡ ನಂದಾದೀಪ ಅಲ್ಲವನ ಮೂಲಕ ಕಾರ್ಯಕ್ರಮ ಆರಂಭ ಮಲ್ಪನಂಚನ ಸಂದರ್ಭವನ್ನು ಮಾತೆಲ್ಲ ಸಾಕ್ಷೀಭೂತ ವ್ಯಕ್ತಪಡಿಸೋಣ ನೆಲೆಂಟ್ರಿ ಕ್ಷೇತ್ರದ ಅಧಿಪತಿ ನೆಚ್ಚಿನ ಶ್ರೀ ದುರ್ಗಾ ಪರಮೇಶ್ವರ ದೇವರಿಗೆ ಅಡಿದಾರಗ ಅನ್ನ ಕೊಡಿಯಡಿಗೆ ನಡಪನಂಚಿ ದೇವತಾ ಕಾರ್ಯ ಭಜನದ ಸಂಕೀರ್ತನದ ಕಾರ್ಯದ ಪುಣ್ಯದ ಕಚ್ಚಡ ಸೇರ್ನಚನ ಮಾದರಿಗಳ ಭಕ್ತಿ ದಿಂಜಡು ಅರ್ತಿ ವ್ಯಕ್ತಿಗಳು ಈ ಚಾವಟಿಗೆ ಯೋಜಿ ಕೊಡಿಯಡಿಗೆ ಮೋಕೆಡಿ ಎದುಕೊಳ್ಳುವುದು 22ನೇದಿಂದ ಯೋಜಿ ಭಜನಾ ಸಂಕೀರ್ತನದ ಒಟ್ಟಿಗೂ ಜಾನಾದಿಗೆ ಪುನಚನ ನಿನಿದೀಪದ ಅವರ ಮೂಲಕ ಯೋಜಿ ಕಾರ್ಯಕ್ರಮಕ್ಕೆ ಬಂದಿಚ್ಚಿ ಬಿಂದಿರಿನ ಭಕ್ತಿರು ಎದುಕೊಳ್ಳುವಚನ ಪೊರ್ತುಗಳಿಗೆ
ಅರ್ಜುನ್ ಮಾಡೂರು ಬೊಕ್ಕ ಪ್ರಮುಖರು ಭಜನಾ ಕಾರ್ಯಕ್ರಮ ಎಡ್ಡೆ ರೀತಿ ನಡಪಡಿಪಣದ ಹಾರೈಸಿರು. ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ಇಂಥ ದೇವಸ್ಥಾನದ ನನ್ನ ದುಂಬು ನಡಪುನಂಚಿನ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈತ ಪೂರ್ವಭಾವಿಯಾದ ನೂತ ದಿನದ ಈ ಸಂಧ್ಯಾ ಭಜನದ ಪರ್ವಕಾಲಡು ನಮ್ಮ ಇಡೀ ಹಿಂದೂ ಸಮಾಜದ ಒಳಿತಿಗೆ ಅಂಚನೆ ಇಡೀ ವಿಶ್ವದ ಎಡ್ಡೆಪ್ಪಿಗೋಸ್ಕರ ಈ ಭಜನಾ ಕಾರ್ಯಕ್ರಮ ಆವೊಂದುಂಡು. ಹಿಂದೂ ಸಮಾಜನ ಒಗ್ಗಟ್ಟು ಮನ್ಪರ ಸಮಾಜ ನಲ್ಲಾತು ಒಟ್ಟಾವಡುಂದಾಂಡ ಐಕ್ ದೈವ ದೇವರನ ಆಶೀರ್ವಾದ ಖಂಡಿತವಾದ್ಲ ಬೋಡು ಅಂಚಿನ ಪ್ರಯತ್ನ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಆವೊಂದುಂಡು ಪನ್ಪಿನಂಚಿನ ಮಸ್ತು ಖುಷಿ ಎಂಕ್ಲೆಗುಂಡು. ಅಂಜನೆ ಕ್ಷೇತ್ರ ನನ್ನ ಆಪುನಂಚಿನ ಬ್ರಹ್ಮ ಕಲಶೋತ್ಸವಗ ವಿಶ್ವ ಹಿಂದೂ ಪರಿಷತ್ ಪರವಾದ ಪೂರ ನೀತಿದ ಸೇವೆ ಅಂಚಿನ ಸಹಕಾರ ಕೊರಿಯರಿಂಕು ಪೂರ ತಯಾರುಲ್ಲ ಅಂತ ಪನೊಂದು ಕ್ಷೇತ್ರದ ಊರ ರಾಜ್ಯ ದೇಶ ನನ್ನಾತ್ ಅಭಿವೃದ್ಧಿ ಆವಡು ಪನ್ಪಿನ ಒಂದು ಆರೈಕೆನು ಕ್ಷೇತ್ರದ ಯಾಮಲ್ತೋದು. ದುರ್ಗಾ ಪರಮೇಶ್ವರ ದೇವಸ್ಥಾನಡು ಕರಿನ 22 ದಿನದ ಭಜನೆ ಕಾರ್ಯಕ್ರಮ ಆಂಡೆ 108 ದಿನದ ಭಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಅಂಚಾದೆ ಇನಿ ದಿನಟು ಮಂಗಳದೇವಿದ ಭಕ್ತವೃಂದದಕ್ಕಲು ಭಜನಾ ಕಾರ್ಯಕ್ರಮ ನಡಪಾಯಿರುಳ್ಳೇರು. ಅಂಚನೆ ಹಲವಾರು ಗಣ್ಯರು ನಮ್ಮ ದೀಪನ್ನು ಬೆಳಗಿಸಿದೆ ಎಡ್ಡೆ ಕಾರ್ಯಕ್ರಮವನ್ನು ಉತ್ತೇಜನ ಮಂತುಳ್ಳೇರು. ಅಂಚಾದೆ ಭಟ್ರೇನ ಒಂಜಿ ಕೆಲಸ ಭಾರಿ ಉತ್ತಮವಾದ ಕೆಲಸ. ಅಂಚಾದೆ ಸಂತೋಷಡು ಎಂಗ್ಲೆ ಈ ಕಾರ್ಯಕ್ರಮ ಭಾಗವಹಿಸೋದಿಲ್ಲ ಎಂಗ್ಲೆ ಹಿಂದುವೆ ಭಾರಿ ಮನ ಸಂತೋಷ ಪಡೆದು ಎಂಗ್ಲು ನಂಬೋದಿಲ್ಲ. ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಕುಂಪಳ ಇದರ ಆಶ್ರಯದಲ್ಲಿ 108ರ ಈ ಸಂಧ್ಯಾ ಭಜನಾ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಯಲಿ ಮತ್ತು ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಈ ಭಜನೆ ಯಶಸ್ವಿಯಾಗಲಿ ಎಂದು ಹಾರೈಸಿದ್ದೇವೆ. ದುರ್ಗಾ ಪರಮೇಶ್ವರ ದೇವಸ್ಥಾನದ ಎಲ್ಲರಿಗೂ ಆರ್ಥಿಕ ಶುಭಾಶಯ ಆಗಲಿ ಅಂತ ಬೇಡಿಕೊಳ್ತಾ ಇದ್ದೀವಿ. ನಮ್ಮ ಪರಿಸರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ 108 ದಿನದ ಭಜನಾ ಸಂಕೀರ್ತನ ಕಾರ್ಯಕ್ರಮ ನಮ್ಮ ಊರಿಗೂ ಒಂದು ನಮ್ಮ ಪರಿಸರದ ಭಜನಾ ಮಂಡಳಿ ಮಕ್ಕಳು 108 ದಿನಕ್ಕೆ ಬತ್ತದ ಭಜನಾ ಸಂಕೀರ್ತನ ಮತ್ತು ನಮ್ಮ ಸಂಸ್ಕೃತಿ ಹಿಂದೂ ಧರ್ಮದ ಸಂಸ್ಕೃತಿನ ಜನಗಳಿಗೆ ಪ್ರಸರಿಸರೆ ಒಂಜಿ ಹೆಡ್ಡಂಜಿ ಅವಕಾಶ ಅಂಚನೆ ಭಜನೆ ಸಂಕೀರ್ತನೆ ಕೇನುನಲ್ಲ ನಮ್ಮ ಪರಿಸರದ ಒಂದು ಭಾಗ್ಯ ಬಂದ್ಕೊಡು ಈ ಒಂಜಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಂಚದು ಈ ಒಂದು ಕಾರ್ಯಕ್ರಮ ದುರ್ಗಾ ಪರಮೇಶ್ವರದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆವಡು ಬಂದು ದುರ್ಗಾ ಪರಮೇಶ್ವರ ದೇವರ ಪ್ರಾರ್ಥನೆ ಮಂತೊಂದು ಇನ್ನೊಂದು 2 ಪ್ರಾರ್ಥನೆಯನ್ನು ಮುಕ್ತಾಯ ಮಾಡ್ತಾರೆ. ಧನ್ಯವಾದ. ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ನೇತ ಅಷ್ಟಬಂಧ ಬ್ರಹ್ಮಕಲಶೋತ್ಸವ 108 ದಿನ ಸಂಧ್ಯಾಕಾಲದ ಇಂಕ್ಲೆಗೆ ದೀಪ ಪ್ರಜ್ವಲನೆ ಎಟ್ಟೆ ಅವಕಾಶ ದಿಕ್ಕಿನಂಚಿನ ಅಂಜಿ ಎಂಕ್ಲೆ ಧನ್ಯ ಬಂದ ದಯ ಬಂದ ನಿನ್ನ ಮಗನ ಇನ್ನು ಪುಟ್ಟದಿನ ದಿನ ಅಂಚದವರ ಭಾರಿ ಅಪ್ಪನ ಆಶೀರ್ವಾದ ಖಂಡಿತವಾದಲ್ಲ ತಿಕ್ಕಡೆ ಅಂಚನೆ ಮುಲ್ತ ಈ ಕಾರ್ಯಕ್ರಮ ಭಾರಿ ಪೊರ್ಲುಡು ಬ್ರಹ್ಮಕಲಶ ಭಾರಿ ಪೊರ್ಲುಡು ಅವಡು ಬಂದು ಇನ್ನು ರೆಡ್ ಪಾತ್ರ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಪೂರ್ವಭಾವಿಯಾಗಿ ನಡೆಯುವಂತಹ 108 ದಿನಗಳ ಸಂಧ್ಯಾ ಭಜನೆ ಇವತ್ತು 22ನೇ ದಿನ. ಇದುವರೆಗೆ ಸುಮಾರು 140 ಕುಟುಂಬಗಳು ಬಂದು ಈ ಒಂದು ಭಜನೆಯ ನಂದಾದೀಪವನ್ನು ಊರಿಸಿ ಹೋಗಿದ್ದಾರೆ. ಎಲ್ಲ ಭಕ್ತರಿಗೆ ಈ ಮೂಲಕ ಈ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ದರ್ಶನ ನೀಡಬೇಕೆಂದು ಕ್ಷೇತ್ರದ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಆ ಪರಮೇಶ್ವರ ಹಾಗೂ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಶಂಕರ್ ಶಾಂತಿಯವರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ 108 ದಿನದ ಸಂಧ್ಯಾ ಭಜನೆ ಎಲ್ಲರೂ ಭಾಗವಹಿಸಿ ಆ ಪರಮೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಮಗದೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ಅವಿರ್ದ ಬೊಕ್ಕ ಮಂಗಳಾದೇವಿ ಶ್ರೀ ಮಂಗಳಾದೇವಿ ಸೇವಾ ಸಮಿತಿದಕ್ಲು ಭಜನಾ ಕಾರ್ಯಕ್ರಮ ನಡಪಾತ್ ಕೊರಿಯರು. ಜ್ಯೋತಿ ರೂಪ ನೀನೆ ನಮಗೆ ಗೌರಿ
ಜಯ